ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಬಿಸಿ ರೋಡ್ ಮತ್ತು ಧರ್ಮಸ್ಥಳ ರಸ್ತೆಯಲ್ಲಿ ಸಿಗುವ ವಗ್ಗದಿಂದ 2 ಕಿಲೋಮೀಟರ್ ಹೋದರೆ ದೂರದಿಂದ ನೋಡಿದಾಗ ಏಕಶಿಲಾ ಬೆಟ್ಟದಂತೆ ಭಾಸವಾಗುವ ಕಾರಿಂಜೇಶ್ವರ ದೇವಸ್ಥಾನ ಕಾಣಸಿಗುತ್ತದೆ. ಕಾರಿಂಜ ಬೆಟ್ಟವು ಸಮುದ್ರ ಮಟ್ಟದಿಂದ 1500 ಅಡಿ ಎತ್ತರದಲ್ಲಿದೆ. ಶಿವನಿಗೂ ಪಾರ್ವತಿಗೂ ಪ್ರತ್ಯೇಕ ದೇವಸ್ಥಾನವಿರುವುದು ಇಲ್ಲಿನ ವೈಶಿಷ್ಟ್ಯ. ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗುಡ್ಡದ ನಡುವೆ ಪಾರ್ವತಿ ಹಾಗೂ ಗುಡ್ಡದ ತುತ್ತ ತುದಿಯಲ್ಲಿ ಶಿವನಿಗೆ ಶಿಲಾಮಯ ಗರ್ಭಗುಡಿ ಇದೆ. ಗುಡ್ಡದ ಕೆಳಗಿನಿಂದ ಮೇಲಿನ ಶಿವ ದೇವಸ್ಥಾನದ ತನಕ ಸುಮಾರು 500ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಕಾಣಬಹುದು. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ. ಹಚ್ಚ ಹಸಿರಿನ ಇಕ್ಕೆಲಗಳಲ್ಲಿ ಬಾನೆತ್ತರದ ಬಂಡೆಗಳು, ಹತ್ತಿದಷ್ಟು ಮುಗಿಯದ ಮೆಟ್ಟಿಲುಗಳು, ದೇವಾಲಯವನ್ನು ಸುತ್ತುವರೆದಿರುವ ಕಪಿಗಳನ್ನು ಕಾಣಬಹುದು. ಈ ದೇವಾಲಯ ಧಾರ್ಮಿಕವಾಗಿ 4 ಯುಗಗಳಲ್ಲಿ ವಿವಿಧ ಹೆಸರುಗಳಿಂದ ಅಸ್ತಿತ್ವದಲ್ಲಿದ್ದು ಭೂಕೈಲಾಸ ಎಂಬ ಹೆಸರನ್ನು ಪಡೆದುಕೊಂಡಿದೆ. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಇದು 4 ಯುಗಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ. ಅಂದರೆ ಸೃಷ್ಟಿಯ ಕಾಲದಲ್ಲೇ ಈ ಕ್ಷೇತ್ರ, ಇಲ್ಲಿ ಒಂದು ಈಶ್ವರ ದೇವರು ಏನಿದ್ದಾರೆ ಶಿವಪುರಾಣ ಕಾಲದಲ್ಲೇ ಇಲ್ಲಿ ಬಂದು ನೆಲೆಸಿದ್ದಾರೆ ಅನ್ನುವಂಥ ಒಂದು ಚರಿತ್ರೆ ಈ ದೇವಸ್ಥಾನಕ್ಕಿದೆ. ಸ್ವಯಂಭು ಲಿಂಗ ಇಲ್ಲಿ ಒಂದು ಇರುವಂಥ ಲಿಂಗ. ಹಾಗೆಯೇ ಕೃತಯುಗ ಕಾಲದಲ್ಲಿ ಇದು ಗೌದ್ರಗಿರಿ ಅನ್ನುವಂಥ ಒಂದು ಹೆಸರಲ್ಲಿ ಇತ್ತು. ನಂತರದ ಯುಗದಲ್ಲಿ ಇದು ತ್ರೇತಾಯುಗ ಏನಿದೆ ಅದರಲ್ಲಿ ಶ್ರೀರಾಮ ದೇವರು ಬಂದು ಪೂಜಿಸಿದಂಥ ಒಂದು ರಾಮಲಿಂಗ ಕೂಡ ಇದು ಈ ಕಾರಿಂಜೇಶ್ವರನ ಲಿಂಗ. ಈ ಕಾಲದಲ್ಲಿ ಇದು ಗಜರಾಡ್ಗಿರಿ ಅನ್ನುವಂಥ ಹೆಸರಲ್ಲಿ ಇತ್ತು. ಹಾಗೆಯೇ ದ್ವಾಪರ ಯುಗದಲ್ಲಿ ಸ್ವತಃ ಬಲಭೀಮ ಬಂದು ಪೂಜಿಸಿದಂಥ ಭೀಮಲಿಂಗ ಕೂಡ ಹೌದು. ಈ ಕಾಲದಲ್ಲಿ ಇದಕ್ಕೆ ಭೀಮಶೈಲ ಅನ್ನುವಂಥ ಒಂದು ಹೆಸರು ಇತ್ತು. ನಂತರದ ಕಾಲದಲ್ಲಿ ಕಲಿಯುಗದಲ್ಲಿ ಕಾರಿಂಜೇಶ್ವರ ಅನ್ನುವ ಹೆಸರಿಂದ ಈಗ ಮೆರೆಯುತ್ತಾ ಇದೆ. ಇದು ಭಕ್ತರ ಪಾಲಿಗೆ ಭೂಕೈಲಾಸ ಅನ್ನುವಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನ ಮತ್ತು ತುಂಬ ಪ್ರೇಕ್ಷಣೀಯವಾದಂತಹ ಒಂದು ಭಕ್ತರ ಪಾಲಿಗೆ ಕೇಳಿದ್ದನ್ನು ಕೊಡುವಂತಹ ಒಂದು ವರದ ಮೂರ್ತಿ ಅಂತ ಹೇಳ್ಬೋದು ಶ್ರೀ ಕಾರಿಂಜೇಶ್ವರನ ದೇವಸ್ಥಾನವನ್ನು. ಹಾಗೂ ತುಂಬ ಕಾರಣಿಕ, ಕೆಲವೆಲ್ಲ ಹರಕೆ ಹೇಳಿದರೆ ತುಂಬ ಕಾರಣಿಕ ಅಂತ ಇಲ್ಲಿ ಇದೆ. ಮುಂದಕ್ಕೆ ಇಲ್ಲಿ ನಮ್ಮ ಯಾವ ಶಾಸಕರಿದ್ದಾರೆ ರಾಜೇಶ್ ನಾಯ್ಕ್, ರಾಜೇಶ್ ಅಣ್ಣನ ತುಂಬ ಒಂದು ಪ್ರೋತ್ಸಾಹ ಇದೆ. ಮುಂದಕ್ಕೆ ಜೀರ್ಣೋದ್ಧಾರ ಆಗುವಂಥ ಒಂದು, ಈಗ ಅಷ್ಟಮಂಗಲ ಮೊನ್ನೆ ಆಗಿದೆ, ಜೀರ್ಣೋದ್ಧಾರ ಆಗುವಂಥ ಒಂದು ಇದಿದೆ. ಎಲ್ಲ ಮಾಸ್ಟರ್ ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇದೆ. ಇಲ್ಲಿ ಏನೆಲ್ಲ ವ್ಯವಸ್ಥೆಗಳಿಲ್ವ, ಅವ್ಯವಸ್ಥೆ ಏನಿದೆ, ರೋಡ್ ಇದ್ದ ಇಲ್ಲ, ಇದು ಯಾವುದು ಈ ವಸತಿಗಳಿದ್ದ ಇಲ್ಲ, ಅನ್ನದಾನದ ಎಲ್ಲ ಪ್ರತಿಯೊಂದು ಗೋಪುರ ಮರುನಿರ್ಮಾಣ ಅಂತ ಒಂದು ಇದು ಅಷ್ಟಮಂಗಲದಲ್ಲಿ ಬಂದಿದೆ. ಅದನ್ನು ಕೂಡ ಅಂತ ಮಾಡಿಕೊಡುವಂಥ ಒಂದು ಸಂಕಲ್ಪ ನಮ್ಮ ಮಾನ್ಯ ಶಾಸಕರಲ್ಲಿದೆ. ಈ ಎಲ್ಲ ಒಂದು ಇದು ನಡೀಬೇಕಾದ್ರೆ ಪ್ರತಿಯೊಬ್ಬ ಭಕ್ತರದ್ದು, ಅಂದರೆ ಬರೀ ಊರಿಂದಲ್ಲ, ಇದು ಮಹತೋಬರ ದೇವಸ್ಥಾನ ಅಂದರೆ ಒಂದು 32-64 ಗ್ರಾಮ ಇದಕ್ಕೆ ಸೇರ್ತದೆ. ಪ್ರತಿಯೊಬ್ಬರು ಈ ಒಂದು
ಮಹತ್ ಕಾರ್ಯದಲ್ಲಿ ಎಲ್ಲರೂ ಪಾಲು ಪಡೆಯಬೇಕು ಅಂತ ನಾನು ಕೇಳಿಕೊಳ್ತೀನಿ. ಈಗಾಗಲೇ ನಮ್ಮದು ಯಾವುದು ಗದಾತೀರ್ಥ ಅಂತ ಇದೆ, ಅದಕ್ಕೆ ರಾಜೇಶ್ ಅಣ್ಣನ ಒಂದು ಪ್ರಯತ್ನದಿಂದ 2 ಕೋಟಿ ಅನುದಾನ ನಮ್ಮ ಕಾರಿಂಜೇಶ್ವರ ದೇವಸ್ಥಾನದ ಗದಾತೀರ್ಥಕ್ಕೆ ಅದರ ಒಂದು ರಿಪೇರಿಗೆ ಅಂತ ಸಿಕ್ಕಿದೆ. ಅದನ್ನು ನವೀಕರಣ ಅಂದರೆ ಶಿಲಾಮಯವಾಗಿ ನಾವು ಅದನ್ನು ಹೂಳು ತೆಗೆದು ಯಾವ ಥರ ಅದನ್ನು ಸೌಂದರ್ಯೀಕರಣ ಮಾಡ್ಬೋದು ಅನ್ನುವಂಥ ಒಂದು ವಿಚಾರಕ್ಕೆ ಇದು ಬಳಕೆಯಾಗ್ತದೆ. ಇಂಥ ಒಂದು ದೊಡ್ಡ ಈ ಭವ್ಯವಾದ ಕೆರೆ ಬೇರೆ ರಾಜ್ಯದ ಎಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗೂ ಇದು ಮರು ನಿರ್ಮಾಣ ಆದಮೇಲೆ ಇದರ ಸೌಂದರ್ಯ ಇನ್ನಷ್ಟು ಜನರನ್ನು ಆಕರ್ಷಿಸುವುದಂತೂ ಖಂಡಿತವಾಗಿಯೂ ಸತ್ಯ. ಹಾಗೆಯೇ ಬರುವ ಫೆಬ್ರವರಿ 18ರಿಂದ ಮಹಾಶಿವರಾತ್ರಿ ಜಾತ್ರೆ ಇಲ್ಲಿ ನಡೀತದೆ. ತುಂಬ ವಿಜೃಂಭಣೆಯಿಂದ ನಡೀತದೆ. ಮಹಾಶಿವರಾತ್ರಿಯಂದು ತುಲಾಭಾರ ಸೇವೆ ಇದೆಲ್ಲ ಇದೆ. ತುಂಬ ಒಂದು ಮಹತ್ವ ಇದೆ ಇದಕ್ಕೆ. ಹರಕೆ ಹೇಳಿದರೆ ಎಲ್ಲ ಯಾವುದೋ ಮನಸ್ಸು ಇಚ್ಛೆ ಇದೆಯಾ ಅದೆಲ್ಲ ನೆರವೇರ್ತದೆ ಅನ್ನುವ ಒಂದು ಪ್ರತೀತಿ ಇದೆ. ಹಾಗೂ ಮಾರನೇ ದಿವಸ ಮೇಲಿನ ದೇವರು ಮತ್ತು ಕೆಳಗಿನ ದೇವರು ಈಶ್ವರ ಮತ್ತು ದುರ್ಗೆ ಭೇಟಿ ಇದೆ. ಹಾಗೆಯೇ ನಂತರದ ದಿವಸ 20ನೇ ತಾರೀಕು 18ನೇ ತಾರೀಕು ಶಿವರಾತ್ರಿ, ಮಾರನೇ ದಿವಸ ಭೇಟಿ, ಅದರಿಂದ ಆಚೆಗೆ ಸೋಮವಾರ 20ನೇ ತಾರೀಕು ಮಹಾರಥೋತ್ಸವ, ಹಗಲು ರಥೋತ್ಸವ ನಡೀತದೆ. ಹಾಗೆಯೇ 21ರಂದು ತಿರುಗ ಶಿವಪಾರ್ವತಿ ಭೇಟಿ ಇದೆ. ಇದಕ್ಕೆಲ್ಲ ಪ್ರತಿಯೊಬ್ಬರು ಬಂದು ಈ ಕ್ಷೇತ್ರದ ಒಂದು ಜಾತ್ರೆಯನ್ನು ನೋಡಿ ಪ್ರತಿಯೊಬ್ಬರು ಇದನ್ನು ಕಾರಿಂಜೇಶ್ವರ ಪಾರ್ವತಿ ದೇವಸ್ಥಾನನ ಒಂದು ಮುಂದಿನ ಹಂತಕ್ಕೆ ಒಂದು ತಲುಪಿಸಲಿಕ್ಕೆ ಎಲ್ಲರ ಸಹಾಯವನ್ನು ಕೇಳ್ತೇನೆ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ, ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ, ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ, ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ, ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ, ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ, ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ, ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ, ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ನಮ. ಈ ಕ್ಷೇತ್ರವನ್ನು ಕೃತಯುಗದಲ್ಲಿ ರೌದ್ರಗಿರಿ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ, ದ್ವಾಪರದಲ್ಲಿ ಭೀಮಶೈಲವೆಂದು ಕರೆಯುತ್ತಿದ್ದರು. ಸುಮಾರು 25 ಎಕರೆಗೂ ಅಧಿಕ ವ್ಯಾಪಿಸಿದೆ. ಈ ದೇವಾಲಯವನ್ನು ಕೊಡ್ಯಮಲೆಯ ದಟ್ಟ ಅರಣ್ಯ ಆವರಿಸಿಕೊಂಡಿದೆ. ಶ್ಮಶಾನಂ ಭಯಾನಂ ಮಹಾಸ್ಥಾನವಾಸಂ ಶರೀರಂ ಗಜಾನಾಂ ಸದಾ ಚರ್ಮವೇಷ್ಟಂ ಪಿಶಾಚಂ ನಿಶೋಚಂ ಪಶೂನಾಂ ಪ್ರತಿಷ್ಠಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ, ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಶ್ರೀ ಕ್ಷೇತ್ರದ ಅರ್ಚಕರಾದ ಹರಶಂಭೋ ಮಹಾದೇವ ವಿಶ್ವೇಶ್ವರ ಅಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಕಾರಿಂಜೇಶ್ವರ ದೇವರಂತ ಹೇಳಿದರೆ ಇದು ಉದ್ಭವಲಿಂಗ ಅಂತ ಲೆಕ್ಕ. ಉದ್ಭವ ರೂಪದಲ್ಲಿ ಇದೆ. ಇದು ಕಲ್ಲಿನ ಶಿವಲಿಂಗ, ದೊಡ್ಡ ಒಂದು 1.5 ಅಡಿ ಎತ್ತರದ ಲಿಂಗ ಇದೆ. ಅಲ್ಲಿ ಇದು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ ಹೇಳಿ ಆ ಯುಗಾಂತರದಲ್ಲೂ ಇದ್ದಂತಹ ಲಿಂಗ ಅಂತ ಲೆಕ್ಕ. ಕೃತಯುಗದಲ್ಲಿ ಋಷಿಮುನಿಗಳ ಕಾಲ ಅಂತೆ, ಅವರು ಬಂದು ಆರಾಧನೆ ಮಾಡ್ತಾಯಿದ್ರು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಕಾಲ, ಅವರು ಬಂದು ಇಲ್ಲಿ ಬಂದು ಅಯೋಧ್ಯೆಗೆ ಹಿಂದೆ ಇಲ್ಲಿ ಬಂದು ಹೋಗಿದ್ದಾರೆ. ಅವರ ಒಂದು ಕಪಿ ಸೈನ್ಯವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಲೆಕ್ಕ. ಕಪಿ ಸೈನ್ಯ ಶ್ರೀರಾಮಚಂದ್ರ ಅಂದು ಅವುಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯೂ ಇದೆ ಅಂತ ಲೆಕ್ಕ. ಅದರಿಂದ ದೇವರಿಗೆ ನೈವೇದ್ಯವನ್ನು ಮಧ್ಯಾಹ್ನದ ನೈವೇದ್ಯವನ್ನು ಆ ಮಂಗಗಳಿಗೆ ಹಾಕುವುದು ಅಂತ ಲೆಕ್ಕ. ಆದ್ದರಿಂದ ಶ್ರೀರಾಮಚಂದ್ರ ತ್ರೇತಾಯುಗ. ದ್ವಾಪರಾಯುಗದಲ್ಲಿ ಪಂಚಪಾಂಡವರನ್ನು ಕರ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾರೆ. ಅಲ್ಲಿ ಕೆಳಗೆ ಒಂದು ಗದಾತೀರ್ಥ ಅಂತ ಇದೆ, ದೊಡ್ಡ ಕೆರೆ, ಅದು ಗದೆಯಿಂದ ಭೀಮ ಮಾಡಿದ್ದು ಅಂತ ಅರ್ಥ. ಆಮೇಲೆ ಇಲ್ಲಿ ಮೇಲೆ ಬರುವಾಗ ಒಂದು ಜಾನು ತೀರ್ಥ, ಆಮೇಲೆ ಉಂಗುಷ್ಟ ತೀರ್ಥ ಅಂತೇಳಿ. ಉಂಗುಷ್ಟ ತೀರ್ಥ ಹೆಬ್ಬೆರಳಿದ್ದು, ಜಾನು ಅಂತ ಹೇಳಿದರೆ ಮಂಡೆ ಊರಿದ್ದು. ಆ ಮಂಡೆ ಊರಿದ ಜಾನು ತೀರ್ಥದಿಂದ ಇಲ್ಲಿಯ ದೇವಸ್ಥಾನಕ್ಕೆ ಶ್ರೀ ಈಶ್ವರನಿಗೆ ಅಭಿಷೇಕಕ್ಕೆ ನೀರು ಇಲ್ಲಿ ಬರಬೇಕು ಅಂತ ಲೆಕ್ಕ. ಅದರಿಂದ ಕಲಿಯುಗದಲ್ಲಿ ನಿಮ್ಮಂತಹ ಭಕ್ತರೆಲ್ಲ ಬರ್ತಾರೆ. ಈಗ ನಡೆಯುವಂತಹ ಸೇವಾದಿಗಳು ಅಂತ ಹೇಳಿದರೆ ದೇವರನ್ನು ಈ ಗದಾತೀರ್ಥದಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು
ಪ್ರಸಾದ ತಗೊಂಡ್ರೆ ಮನುಷ್ಯನಿಗೆ ಬರುವಂಥ ಚರ್ಮ ವ್ಯಾಧಿಗಳು ಅದೆಲ್ಲ ನಿವಾರಣೆ ಆಗ್ತದೆ ಅಂತ ಲೆಕ್ಕ. ಅವರ ಕೃತ ಮಾಡಿದಂತಹ ದೋಷಗಳೆಲ್ಲ ನಿವಾರಣೆಯಾಗಿ ಹೋಗ್ತದೆ ಅಂತ ಲೆಕ್ಕ. ಅದರಿಂದ ಭೀಮ ಅಮಾವಾಸ್ಯೆಯ ದಿವಸ ಭಾರಿ ವಿಶೇಷ ದಿನ ಅಂತ ಲೆಕ್ಕ. ಭೀಮ ಅಮಾವಾಸ್ಯೆಯ ದಿವಸ ಮಧ್ಯಾಹ್ನ 2 ಗಂಟೆ ತನಕವು ಭಕ್ತಾದಿಗಳು ಬಂದು ಅದರಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಪ್ರಸಾದ ತಗೊಂಡ್ರೆ ಅವರ ಇಷ್ಟಾರ್ಥ ನೆರವೇರ್ತದೆ ಅಂತ ಲೆಕ್ಕ. ಆದ್ದರಿಂದ ಪ್ರತಿ ಅಮಾವಾಸ್ಯೆಗೂ ಅದರಲ್ಲಿ ಗದಾತೀರ್ಥದಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ದೇವರ ದರ್ಶನ ಮಾಡಿದರೆ ಜನಗಳಿಗೆ ಅವರ ಅಭೀಷ್ಟ ಸಿದ್ಧಿ ಆಗ್ತದೆ ಅಂತ ಲೆಕ್ಕ. ಮಹಾಶಿವರಾತ್ರಿಗೆ ಇಲ್ಲಿಯ ಉತ್ಸವಾದಿಗಳೆಲ್ಲ ನಡೀತದೆ. ಸಪ್ತೋತ್ಸವ, ಈಶ್ವರ ಮತ್ತು ಪಾರ್ವತಿ ಕೆಳಗಿರುವಂತಹ ಪಾರ್ವತಿ ದೇವರ ಜೊತೆಯಲ್ಲಿ ಸಪ್ತೋತ್ಸವಗಳು ನಡೀತವೆ. ಮಹಾಶಿವರಾತ್ರಿಯ ದಿವಸ ಇಲ್ಲಿ ಈಶ್ವರನಿಗೆ ಇಡೀ ದಿನ ಅಭಿಷೇಕಾದಿಗಳು, ಭಕ್ತರಿಂದ ಭಜನಾವಳಿಗಳು ಅದೆಲ್ಲ ನಡೀತಾ ಇರ್ತವೆ. ಇಡೀ ದಿನ 24 ಗಂಟೆಯೂ ಇಲ್ಲಿ ತೆರೆದಿರುತ್ತದೆ ಅಂತ ಲೆಕ್ಕ. ಆದ್ದರಿಂದ ಇಲ್ಲಿಯ ವಿಶೇಷತೆಗಳು ಬೇಡದ ಇಷ್ಟಾರ್ಥ ಅಂತ ಹೇಳಿದರೆ, ಇಲ್ಲಿ ಮದುವೆ ಆಗಲಿಕ್ಕೆ ಮದುವೆ ಆಗಬೇಕು ಅಂತ ಹೇಳಿದರೆ, ಯಾವುದಾದ್ರೂ ದೋಷ ಇದ್ದರೆ ನಿವಾರಣೆ ಆಗಬೇಕಾದ್ರೆ ಈಶ್ವರ ದೇವರಲ್ಲಿ ಒಂದು ಬೇಡಿಕೆ ಇಟ್ಕೊಂಡ್ರೆ ಆಯಿತು. ಇಲ್ಲಿ ಶಯನ ಸೇವೆ ಅಂತ ನಡೀತದೆ. ಆ ಶಯನ ಸೇವೆಯನ್ನು ದೇವರಲ್ಲಿ ಬೇಡಿಕೊಂಡ್ರೆ ಸೇವೆಯನ್ನು ಮಾಡ್ತಾನೆ ಅಂತ ಹೇಳ್ಕೊಂಡ್ರೆ ಆದಷ್ಟು ಬೇಗ ಶೀಘ್ರ ಇಲ್ಲಿ ಮದುವೆ ಆಗ್ತದೆ. ಮಕ್ಕಳಾಗಲಿಕ್ಕೂ ಅದೇ ಸಂತಾನ ಪ್ರಾಪ್ತಿ ಆಗಬೇಕು ಇದ್ದರೂ ಇಲ್ಲಿ ದೇವರ ಎದುರುಗಡೆ ಮಹಾಶಿವರಾತ್ರಿ ದಿವಸ ಮತ್ತು ಲಕ್ಷದೀಪೋತ್ಸವ ದಿವಸ ತುಲಾಭಾರ ಸೇವೆ ಆಗ್ತದೆ. ಆ ತುಲಾಭಾರ ಸೇವೆಯನ್ನು ದೇವರ ಇದರಲ್ಲಿ ಮಾಡ್ತಾನೆ ಅಂತ ಒಂದು ಹರಕೆ ಹೇಳಿಕೊಂಡ್ರೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರ್ತದೆ ಅಂತ ಹೇಳಿ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧರಾಭ್ಯಾಂ ನಾಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ವೃಷವಾಹನಾಭ್ಯಾಂ ವಿರುಚಿ ವಿಷ್ಣುಂದ್ರ ಸುಪೂಜಿತಾಭ್ಯಾಂ. ಬೆಟ್ಟದ ಬುಡದಲ್ಲಿ ಗದೆಯ ಆಕಾರದ ವಿಶಾಲ ಗದಾ ತೀರ್ಥ ಸಿಗುತ್ತದೆ. ಭೀಮ ತನ್ನ ಗದೆಯಿಂದ ನಿರ್ಮಿಸಿದ ಕೊಳ ಇದಾಗಿದೆ. ಕೊಳವು ಸುಮಾರು 237 ಮೀಟರ್ ಉದ್ದ, 55 ಮೀಟರ್ ಅಗಲವಿದ್ದು, ಇಲ್ಲಿ ಜಲಪ್ರೋಕ್ಷಣೆ ಮಾಡಿಕೊಂಡು ಬೆಟ್ಟ ಹತ್ತಲು ಶುರು ಮಾಡಿದರೆ ಬೃಹತ್ ಬಂಡೆಯ ಮೆಟ್ಟಿಲು ಏರುತ್ತಾ ಸಾಗಿದರೆ ಪಾರ್ವತಿ ಗುಡಿ ಸಿಗುತ್ತದೆ. ಪಾರ್ವತಿ ಕ್ಷೇತ್ರದ ಸನಿಹ ಏಕಶಿಲಾ ಗಣಪತಿ ಕ್ಷೇತ್ರ, ಉಗ್ರಾಣಿ ಗುಹೆ, ಉಕ್ಕುಡದ ಬಾಗಿಲು, ಉಂಗುಷ್ಟ ಮತ್ತು ಮೊಣಕಾಲು ತೀರ್ಥ, ಕಾಡಿನಿಂದ ಬರುವ ವಾನರ ಸೇನೆಯನ್ನು ಕಾಣಬಹುದು. ಶೃಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಶೃಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಪಾರ್ವತಿ ದರ್ಶನದ ನಂತರ ತೀರಾ ಕಡಿದಾದ ಸುಸಜ್ಜಿತ 142 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಅಲ್ಲಿ ಉಕ್ಕುಡದ ಬಾಗಿಲು ಕಾಣಸಿಗುತ್ತದೆ. ಇದು ಕಲ್ಲಿನಿಂದ ಮಾಡಿದ ದ್ವಾರ. ಅಲ್ಲಿಂದ ಮುಂದಕ್ಕೆ ಬಂಡೆ ಹಾಗೂ ಕುರುಚಲು ಮರ ಗಿಡಗಳ ನಡುವೆ 118 ಮೆಟ್ಟಿಲುಗಳನ್ನು ಹತ್ತುತ್ತಾ ಸಾಗಿದ್ರೆ ಬೆಟ್ಟದ ತುದಿಯಲ್ಲಿದೆ ಶಿಲಾಮಯ ಶಿವ ದೇವಸ್ಥಾನ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮಾದೋಂಕಾರಾಯ ನಮೋ ನಮಃ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮಾದೋಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ನಮಂತಿ ಮುನಯಃ ಸರ್ವೇ. ಶ್ರೀದೇವಿ ದೇವಸ್ಥಾನದ ಅರ್ಚಕರು ಹೇಳೋದು ಹೀಗೆ. ಸಾಧಾರಣ ಕಾರಿಂಜೇಶ್ವರ ಪಾರ್ವತಿ ಹೇಳಿದರೆ ಇಲ್ಲಿ ಶಿವ ಮತ್ತು ಪಾರ್ವತಿ ಅಂತ. ಯಾಕೆಂತ ಹೇಳಿದರೆ
ಕೆಲವೆಲ್ಲ ಪಂಚಭೂತಗಳಿಂದ ಸೃಷ್ಟಿಯಾದ ಕೆಲವು ಸಾನ್ನಿಧ್ಯಗಳುಂಟು ಅಂತ. ಯಾಕೆಂತೇಳಿದರೆ ಈಗ ನಮ್ಮ ಕೈಲಾಸ ಪರ್ವತ ಅಂತ, ಅದು ಪಂಚಭೂತಗಳಲ್ಲಿ ಸೃಷ್ಟಿಯಾದದ್ದು ಅಂತ. ಹಾಗೆ ಇದು ಸಹ ಒಂದು ಕೈಲಾಸದ ಹಾಗೆ ಅಂತ. ಯಾಕೆಂದರೆ ಇದನ್ನು ಮನುಷ್ಯ ನಿರ್ಮಾಣ ಮಾಡಿದ್ದಲ್ಲ, ಒಂದು ಭೂಮಿ ಯಾವಾಗ ಇಲ್ಲಿ ಉದ್ಭವ ಆಯಿತಾ ಆ ರೀತಿಯಲ್ಲಿ ಇಲ್ಲಿ ಒಂದು ಶಿವ ಉದ್ಭವ ಆದದ್ದು ಅಂತ. ಹಾಗೆ ಮತ್ತು ಇಲ್ಲಿ ಹೇಳಿದರೆ 4 ಯುಗಗಳ ಹಿಂದೆ ಉದ್ಭವ ಆದದ್ದು ಅಂತ. ಯಾಕಂದರೆ ಯುಗಗಳು ಕಳೆದು ಕೆಲವು ಇದಾಗಿದೆ. ಯಾಕಂದರೆ 4 ಯುಗಕ್ಕಿಂತಲೂ ಯುಗಗಳು ಈಗ ಕಲಿಯುಗ ಇದು ಮತ್ತೆ ಬರ್ತಾ ಉಂಟು ಅಂತ. ಅದೇನೆಂದರೆ 4 ಯುಗಕ್ಕಿಂತ ಹಿಂದೆ ಅಂತ. ಹಾಗೆ ಕೆಲವು ಹಿಂದೆಯಿಂದ ಆರಾಧನೆ ಮಾಡ್ತಾ ಇದ್ದದ್ದೊಂದು ಸಾನ್ನಿಧ್ಯ ಅಂತ. ಹಾಗೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ ಈ ಶಿವಪಾರ್ವತಿ ಇರುವಂತಹ ಇದೊಂದು ಸಾನ್ನಿಧ್ಯ. ಯಾಕೆಂತೇಳಿದರೆ ಪ್ರಕೃತಿಯ ರಮಣೀಯ ಸ್ಥಳದಲ್ಲಿ ಆ ದೇವರೊಂದು ಆರಾಧನೆ ಮಾಡೋದು ನಮಗೆಲ್ಲರಿಗೊಂದು ಯೋಗ ಭಾಗ್ಯ ಅಂತ. ಹಾಗೆ ಇಲ್ಲಿ ರಾಮದೇವರು ಸಹ ಬಂದು ಹೋಗಿದ್ದಾರೆ. ಕೃತಯುಗದಲ್ಲಿ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಿದಂಥ ಸಾನ್ನಿಧ್ಯ ಅಂತ. ಹಾಗೆ ತ್ರೇತಾಯುಗದಲ್ಲಿ ರಾಮದೇವರು ಬಂದಿದ್ದಾರೆ. ಹಾಗೆ ದ್ವಾಪರಯುಗದಲ್ಲಿ ಪಂಚಪಾಂಡವರೆಲ್ಲರೂ ಬಂದಿದ್ದಾರೆ ಅಂತ. ಹಾಗೆ ಕಲಿಯುಗದಲ್ಲಿ ನಾವೆಲ್ಲರೂ ಭಕ್ತರು ಇಲ್ಲಿ ಬಂದು ಆರಾಧನೆ ಮಾಡ್ತಾ ಇದ್ದೇವೆ ಅಂತ. ಹಾಗೆ ಈಗ ಮೊನ್ನೆ ಪ್ರಶ್ನೆಯಲ್ಲಿ ಸಹ ಬಂದಿದೆ, ಇಲ್ಲಿ ರಾತ್ರಿಯ ನಂತರ ಸಪ್ತ ಋಷಿಗಳು ಸಹ ಇಲ್ಲಿ ಆರಾಧನೆ ಬಂದು ಮಾಡ್ತಾ ಇದ್ದಾರೆ, ಈಗ ಸಹ ತಪಸ್ಸುಗಳು ಮಾಡ್ತಾ ಇದ್ದಾರೆ ಅಂತ. ಋಷಿಮುನಿಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಾವು ಚರ್ಮದೃಷ್ಟಿ, ಅವರು ದಿವ್ಯ ದೃಷ್ಟಿಯಲ್ಲಿ ಇದ್ದಾರೆ ಅಂತ. ಆ ಮಟ್ಟಕ್ಕೆ ಹೋದರೆ ನಮ್ಮ ಕಣ್ಣಿಗೆ ಕಾಣ್ತದೆ ಅಂತ. ಹಾಗೆ ಋಷಿಮುನಿಗಳು ಈಗ ಸಹ ಇದ್ದಾರೆ ಅಂತ. ಹಾಗೆ ಇಲ್ಲಿ ನಮಗೆ ಜಾತ್ರೆ ಶಿವರಾತ್ರಿಯಲ್ಲಿ ಭಾರಿ ವಿಶೇಷವಾದ ಜಾತ್ರೆ ನಡೀತದೆ ಅಂತ. 7 ದಿವಸದ ಸಪ್ತೋತ್ಸವ ಅಂತ. ಕೊಡಿಯೇರಿ ಮೇಲೆ ಪ್ರಾರ್ಥನೆ ಮಾಡಿ ಇಲ್ಲಿ ಕೆಳಗೆ ಕೊಡಿಯೇರಿ 7 ದಿವಸ ಉತ್ಸವ ಆಗ್ತದೆ. ಹಾಗೆ ಶಿವರಾತ್ರಿಯಲ್ಲಿ ವಿಶೇಷವಾಗಿ ನಮಗೆ ತುಲಾಭಾರ ಸೇವೆ ಅಂತ. ಮನಸ್ಸಿನ ಭಕ್ತರಲ್ಲಿ ಏನು ಬಂದು ಪ್ರಾರ್ಥನೆ ಮಾಡಿದರೂ, ಹಾಗೆ ಸಂತಾನ ಉದ್ದೇಶವ, ವಿವಾಹ ಉದ್ದೇಶವ, ಹಾಗೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಾರ್ಥನೆ ಮಾಡಿದರೂ ಇಲ್ಲಿ ದೇವರು ನೆರವೇರಿಸ್ತಾರೆ ಅಂತ. ಹಾಗೆ ಶಿವರಾತ್ರಿಯಲ್ಲಿ ತುಲಾಭಾರ ಸೇವೆ. ಹಾಗೆ ಮರುದಿವಸ ಇಲ್ಲಿ ಶಿವ ಮತ್ತು ದುರ್ಗಾ ಪರಮೇಶ್ವರಿ ದೇವರ ಭೇಟಿ ಆಗ್ತದೆ. ಅಂದರೆ ಮೇಲಿಂದ ದೇವರು ಬಂದು ಇಲ್ಲಿ ದುರ್ಗಾ ಪರಮೇಶ್ವರು ಭೇಟಿಯಾಗಿ ಇಲ್ಲೆಲ್ಲ ಸೇವೆ ಸುತ್ತುಗಳೆಲ್ಲ ಆಗಲಿಕ್ಕುಂಟು ದೇವರ ಉತ್ಸವ. ಹಾಗೆ ಮರುದಿವಸ ಶಯನ ಆಗಿ ರಥೋತ್ಸವ ಆಗಿ ಮೇಲೆ ಎಲ್ಲರಿಗೂ ಸಾರ್ವಜನಿಕರು ಅನ್ನ ಸಂತರ್ಪಣೆ, ದೇವರ ಪ್ರಸಾದ ಉಂಟು. ಹಾಗೆ ಮರು ಭೇಟಿ ಉತ್ಸವ ಎಲ್ಲ ಉಂಟು. ಆನಂತರ ಜಳಕಕ್ಕೆ ಹೋಗಿ ದೇವರ ಆ ಧ್ವಜವನ್ನು ಇಳಿಸಿ ದೇವರನ್ನು ಒಂದು ನಮ್ಮ ಸಂಪ್ರೋಕ್ಷಣ ಸಮಯ ಅಂತ, ದೇವರನ್ನು ನಾವು ಒಳಗೆ ಕರೆಸಿ ಶುದ್ಧ ಮಾಡೋದು ಅಂತ ಹಾಗೆಲ್ಲ ಉಂಟು. ಹಾಗೆ ಕೆಲವು ಆಚರಣೆಗಳು ಇಲ್ಲಿ ಆಗ್ತಾ ಉಂಟು ಶಿವರಾತ್ರಿ. ಹಾಗೆ ನವರಾತ್ರಿಯಲ್ಲಿ ಒಂದು 10 ದಿವಸ ನಮ್ಮ ಇಲ್ಲಿ ದುರ್ಗೆಗೆ ನವರಾತ್ರಿ ಉತ್ಸವ 10 ದಿವಸ ಸಹ ಜಾತ್ರೆಯ ಥರವೇ ಉತ್ಸವ ಉಂಟು. ದಿನನಿತ್ಯವ ಒಂದೊಂದು ದುರ್ಗೆಯನ್ನು ಆಹ್ವಾನ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಸಹ ಉಂಟು. ಹಾಗೆ ಮತ್ತು ವಿಶೇಷವಾಗಿ ಇಲ್ಲಿ ನಮಗೆ ಇನ್ನೊಂದು ಹೇಳೋದೇಳಿದರೆ, ಇಲ್ಲಿ ವಿಶೇಷ 1 ತಿಂಗಳು ಅನ್ನ ಸಂತರ್ಪಣೆ ನಡೀತದೆ. ಅಂದರೆ ಸೋಣ ಸಮಾರಾಧನೆ ಅಂತ. ಅಂದರೆ ಪ್ರತಿಯೊಬ್ಬರು ದಿವಸಕ್ಕೆ ಒಂದೊಂದು ಅವರಲ್ಲಿ ಸೇವೆ ರೂಪದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರ್ತದೆ. ಹಾಗೆ ಅದೊಂದು ವಿಶೇಷ, ಎಲ್ಲ ಭಕ್ತಾಭಿಮಾನಿಗಳು ಇಲ್ಲಿ ಬಂದು ಊಟ ಮಾಡಿ ದೇವರನ್ನು ಅನುಗ್ರಹ ಪಡಿತಾರೆ ಅಂತ. ಹಾಗೆ ಅಂದರೆ ಮತ್ತು ಇನ್ನೊಂದು ಸಂತರ್ಪಣೆ ನಂತರ ಕೊನೆಯಲ್ಲಿ ದೇವರು ನಮಗೆ ಕೊರಳು ತರಲಿಕ್ಕೆ ಅಂತ ಹೋಗೋದುಂಟು. ಕೊರಳು ತರಲಿಕ್ಕೆ ಹೋಗೋದು ಇಲ್ಲಿಂದ ಸಾಧಾರಣ ನಮಗೊಂದು 15 ಕಿಲೋಮೀಟ್ರ್ ಹೋಗಲಿಕ್ಕೆ ಆಗ್ತದೆ ಸರಪಾಡಿಗೆ ಅಂತ. ದೇವರು ನಾವು ನಡೆದುಕೊಂಡೇ ಹೋಗೋದು ಅಂತ. ಅಂದರೆ ಆ ಸಂಚಾರದ ರೂಪದಲ್ಲಿ ಕಾಡಿನ ಮಧ್ಯದಲ್ಲಿ ಹೋಗಿ ಕಟ್ಟೆಯಲ್ಲಿ ಪೂಜೆ ಎಲ್ಲ ಆಗಿ ಬಂದು ಅಲ್ಲಿ ಕೊನೆಯಲ್ಲಿ ಕೊರಳು ಪೂಜೆ ಆಗಿ ಆ ಕೊರಳನ್ನು ಇಲ್ಲಿ ತಂದು ಮೇಲೆ ಶಿವದೇವರಿಗೆ ಪೂಜೆ ಆಗಿ ಇಲ್ಲಿ ಪೂಜೆ ಆಗಿ ಆಮೇಲೆ ಕೊರಳನ್ನು ಎಲ್ಲರಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟು ಅವರವರ ಮನೆಯಲ್ಲಿ ಕೊರಳು ತುಂಬಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತದೆ. ಹಾಗೆ ವಿಶೇಷವಾಗಿ ಚೌತಿಯಲ್ಲಿ ನಮಗೆ 108 ಕಾಯಿ ಗಣೋಮ, ಹಾಗೆ ಒಳಗೆ ಸಹ ಗಣಪತಿ ದೇವರಿಗೆ ಗಣೋಮ ಎಲ್ಲ ಆಗ್ತಾ ಇರ್ತದೆ. ಹಾಗೆ ವಿಶೇಷವಾಗಿ ಇಲ್ಲಿ ಸೇವೆಗಳು ಶತರುದ್ರ, ಹಾಗೆ ಏಕಾದಶ ರುದ್ರ, ಹಾಗೆ ಭಕ್ತಾಭಿಮಾನಿಗಳು ಮನಸ್ಸಲ್ಲಿ ಏನು ಸೇವೆ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ದೇವರು ಕಮಿಟಿ ಅಧ್ಯಕ್ಷರು ಇವರೆಲ್ಲ ಸೇರಿ ಅರ್ಚಕರೆಲ್ಲ ಸೇರಿ ಸೇವೆಯನ್ನು ಮಾಡಿ ಅವರಿಗೆ ಅನುಗ್ರಹ ಕೊಡ್ತಾರೆ. ಹಾಗೆ ಇಲ್ಲಿ ಹೀಗೆ ಉತ್ಸವಾದಿಗಳು ನಡೀತಾ ಇರ್ತದೆ. ವರವ ಕೊಡಿ ಚಾಮುಂಡಿ ವರವ ಕೊಡಿ, ವರವ ಕೊಡಿ ಚಾಮುಂಡಿ ವರವ ಕೊಡಿ, ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ, ವರವ ಕೊಡಿ ಚಾಮುಂಡಿ ವರವ ಕೊಡಿ, ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ, ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ, ನಿನ್ನಾಡೆ ನಾನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ. ಅದಕ್ಕೂ ಮೊದಲು ಮೆಟ್ಟಿಲುಗಳ ಪಕ್ಕ ಉಂಗುಷ್ಟ ತೀರ್ಥ,
ಜಾನುತೀರ್ಥ ಸಿಗುತ್ತದೆ. ಈ ಪುಟ್ಟ ಕೆರೆಗಳನ್ನು ಹಾಗೂ ಕೆಳಗಿನ ಗದಾತೀರ್ಥವನ್ನು ಮಹಾಭಾರತ ಕಾಲದಲ್ಲಿ ಭೀಮಸೇನ ನಿರ್ಮಿಸಿದ ಎಂಬ ನಂಬಿಕೆ ಇದೆ. ವರ್ಷದ ಎಲ್ಲ ದಿನ ಬೆಟ್ಟದ ತುದಿಯಲ್ಲಿರುವ ಈ ಕೆರೆಗಳಲ್ಲಿ ನೀರು ಬತ್ತದಿರುವುದು ವಿಶೇಷ. ಭಾನುಪ್ರಿಯಾಯ ಭವಸಾಗರ ತಾರಣಾಯ ಕಾಲಾಂತಕಾಯ ಕಮಲಾಸನ ಪೂಜಿತಾಯ ನೇತ್ರತ್ರಯಾಯ ಶುಭಲಕ್ಷಣ ಲಕ್ಷಿತಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಕ್ಷೇತ್ರದ ಭಕ್ತರಾದ ಹಾಗೆ ಈ ಕಾರಿಂಜೇಶ್ವರ ದೇವಸ್ಥಾನದ ಕೆಳಗೆ ಬೀದಿಯಲ್ಲಿ ಗದಾತೀರ್ಥ ಅಂತ ಒಂದು ಕೆರೆ ಇದೆ. ಆ ಕೆರೆ ಪುರಾತನ ಕಾಲದ ಭೀಮನ ಕಾಲ ದ್ವಾಪರ ಕಾಲದಲ್ಲಿ ಭೀಮ ಬಂದು ಒಂದು ಗದೆಯಲ್ಲಿ ನೀರು ಸಿಗದೇ ಇದ್ದಾಗ ಗದೆಯಲ್ಲಿ ಒಂದು ಬಡಿದು ಗದೆಯಲ್ಲಿ ಕುಟ್ಟಿ ಅದರಿಂದ ಬಂದ ಮಣ್ಣನ್ನು ಆಚೆಗೆ ಎಸೆದು ಅಲ್ಲಿ ಒಂದು ಹೊಂಡದಾಗೆ ಮಾಡಿ ಉದ್ಭವವಾದಂಥ ಒಂದು ಕೆರೆ ಅಂತ ಹೇಳ್ತಾರೆ. ಅಂದರೆ ಒಂದು ಗದಾತೀರ್ಥ ಅಂತಂದರೆ ಭೀಮನ ಗದೆಯಲ್ಲಿ ನಿರ್ಮಿಸಲ್ಪಟ್ಟಂತಹ ಗದಾತೀರ್ಥ. ಹಾಗೆ ಎಸೆದ ಮಣ್ಣು ಆಚೆ ಗುಡ್ಡೆಯಾಗಿ ಬೆಳೆದು ಕೊಡ್ಡೆಮಲೆ ಅಂತ ಕಾಡಾಗಿ ಬೃಹದಾಕಾರದ ಒಂದು ಕಾಡಾಗಿ ಒಂದು ದಟ್ಟ ಅರಣ್ಯ ರೀತಿಯಲ್ಲಿ ಇದೆ, ಅರಣ್ಯ ಇದೆ. ಅದು ತೆಗೆದು ಬಿಸಾಡಿದ ಮಣ್ಣಿನಿಂದ ಆದಂತಹ ಅರಣ್ಯ. ಹಾಗೆ ಈ ಗದಾತೀರ್ಥದ ವಿಶೇಷತೆ ಏನೆಂದರೆ ಈ ಅರಣ್ಯದಲ್ಲಿ ಇದ್ದಂತಹ ಗಿಡಮೂಲಿಕೆಗಳಂದರೆ ಇದ್ದಂತಹ ಗಿಡಮೂಲಿಕೆಗಳು ಹಾಗೂ ಇನ್ನಿತರ ಎಷ್ಟೋ ಸಾವಿರ ಲಕ್ಷ ಮರಗಳಿಂದ ಆ ಮರದ ಬೇರಿನಿಂದ ಬಂದಂತಹ ನೀರಿನೊಂದು ಅಂಶ ಆ ಕೆರೆಯಲ್ಲಿ ಬಂದು ಶೇಖರಣೆ ಆಗ್ತದೆ. ಹಾಗೆ ಆ ಶೇಖರಣೆ ಆದ ಕೆರೆಯಲ್ಲಿ ಅದರಲ್ಲಿ ಒಂದು ಗಿಡಮೂಲಿಕೆಯಲ್ಲಿ ಒಂದು ಔಷಧದಿಂದ ತುಂಬಿದಂತಹ ಒಂದು ನೀರಂತಲೇ ಹೇಳ್ಬೋದು. ಯಾಕಂದರೆ ಅದು ತುಂಬ ಮಹತ್ವ. ಯಾಕಂದರೆ ಅದರಲ್ಲಿ ನಾವು ಸ್ನಾನ ಮಾಡಿ, ಯಾಕಂದರೆ ನಮ್ಮ ಮೈಯಲ್ಲಿ ಚರ್ಮ ರೋಗ ಇದ್ದರೆ ಅಥವಾ ಏನೇ ಸಮಸ್ಯೆ ಇದ್ದರೆ ಚರ್ಮದ ಸಂಬಂಧಪಟ್ಟ ರೋಗಗಳು ಏನೇ ಇದ್ದರೂ ಕೂಡ ಹುಲ್ಲುಗಜ್ಜೆ ಆಗ್ಬೋದು, ಏನೇ ಬಿಲ್ಲಿ ಮಚ್ಚೆ ಏನೇ ಇದ್ದರೂ ಕೂಡ ಅದರಲ್ಲಿ ಹೋಗಿ ಸ್ನಾನ ಮಾಡಿದರೆ ಆ ಗಿಡಮೂಲಿಕೆಗಳಿಂದ ಒಂದು ಶೇಖರಣೆಯಲ್ಪಟ್ಟ ನೀರಿನಿಂದ ಸ್ನಾನ ಮಾಡಿದರೆ ಅದರಲ್ಲಿ ಈ ರೋಗ ರುಜಿನಗಳೆಲ್ಲ ವಾಸಿ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲ, ಖಂಡಿತ ಕೂಡ ಹೌದು. ಯಾಕೆಂದರೆ ಅಷ್ಟು ಪವಿತ್ರವಾದಂಥ ಸಂಪೂರ್ಣವಾದ ಒಂದು ಗಿಡಮೂಲಿಕೆಗಳಿಂದ ಶೇಖರಿಸಲ್ಪಟ್ಟಂಥ ಒಂದು ನೀರು. ಹಾಗೆ ಈ ಬಂಡೆಕಲ್ಲಿನಿಂದ ಈ ಕಾರಿಂಜೇಶ್ವರನ ಏಕಶಿಲೆಯ ಮೇಲೆ ಇದ್ದಂಥ 800 ಈ ಭೂಮಿಯ ಅಂದರೆ ಬೀದಿಯಿಂದ ಮೇಲಿನ ಶಿವ ದೇವಸ್ಥಾನಕ್ಕೆ 800 ಅಡಿಗಳಷ್ಟು ವ್ಯತ್ಯಾಸ. ಯಾಕೆಂದರೆ ಎತ್ತರದಲ್ಲಿದ್ದಾನೆ ಆ ಶಿವ ಅಲ್ಲಿ ಕೂಡ ತುಂಬ ದಟ್ಟವಾದ ಅರಣ್ಯ, ಪೊದೆ ಗುಡ್ಡೆಗಳು, ಆಮೇಲೆ ತುಂಬ ದೊಡ್ಡ ಬೃಹದಾಕಾರದ ಒಂದು ಮರಗಳಿದೆ. ಆ ಮರಗಳಿಂದ ಕೂಡ ಮೇಲಿನಿಂದ ಬಂದಂತಹ ನೀರು ಕೂಡ ಆ ಕೆರೆಯಲ್ಲಿ ಶೇಖರಿಸಲ್ಪಡುತ್ತದೆ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ. ಬೆಟ್ಟದ ತುದಿಯ ಶಿವ ದೇವಸ್ಥಾನದಿಂದ 4 ದಿಕ್ಕಿನಲ್ಲಿ ಹಚ್ಚ ಹಸಿರಾದ ದೃಶ್ಯ ವೈಭವವನ್ನು ನೋಡಬಹುದು. ವಾನರ ಸೇನೆಗೆ ನಿತ್ಯ ಅನ್ನ ನೈವೇದ್ಯ ನೀಡುವುದು ಇಲ್ಲಿನ ಇನ್ನೊಂದು ವಿಶೇಷ. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ತುಳು ಪರಂಪರೆಯ ಆಷಾಢ ಅಮಾವಾಸ್ಯೆ ಮತ್ತು ಸೋಣ ಅಮಾವಾಸ್ಯೆ ಇಲ್ಲಿ ತೀರ್ಥಸ್ಥಾನ ವಿಶೇಷವಾಗಿದೆ. ಬೆಟ್ಟದ ಮೇಲಿರುವ ಕಾರಿಂಜೇಶ್ವರ ಭಕ್ತರ ಪಾಲಿಗೆ ಈ ದೇವಾಲಯ ಭೂಕೈಲಾಸ. ಕಲಿಯುಗದಲ್ಲಿ ಕಾರಿಂಜ ಎಂದು ಕರೆಯಲ್ಪಡುವ ಕ್ಷೇತ್ರ. ಭೀಮನು ತನ್ನ ಗದೆಯನ್ನ ನೆಲದ ಮೇಲೆ ಎಸೆದನು ಮತ್ತು ಅಲ್ಲಿ ಒಂದು ಕೊಳವು ರೂಪುಗೊಂಡಿತು ಎಂದು ನಂಬಲಾಗಿದೆ. ಈ ಕೊಳವನ್ನ ಗದಾತೀರ್ಥ ಎಂದು ಕರೆಯಲಾಗುತ್ತದೆ. ಭೀಮ ಹೆಬ್ಬೆರಳಿನಿಂದ ಅಂಗುಷ್ಟ ತೀರ್ಥ ರಚಿಸಿದ್ದನ್ನು ಕಾಣಬಹುದು. ನೆಲದ ಮೇಲೆ ಮಂಡಿಯೂರಿದಾಗ ಜನುತೀರ್ಥ ಎಂಬ ಮತ್ತೊಂದು ಕೊಳವನ್ನು ರಚಿಸಿದ. ಈ ದೇವಾಲಯದ ಸುತ್ತ ಹಲವು ಗುಹೆಗಳನ್ನು ಕಾಣಬಹುದಾಗಿದೆ. ಈ ಶ್ರೇಷ್ಠವಾದ ಕ್ಷೇತ್ರವು ಸರ್ವಲೋಕಗಳಲ್ಲಿ ಪ್ರಸಿದ್ಧವೂ ಸ್ವರ್ಗ ಮೋಕ್ಷಗಳನ್ನು ಕೊಡುವಂಥದ್ದು, ಜ್ಞಾನ ಮತ್ತು ಸರ್ವದಾ ವಿಜಯಗಳನ್ನು ವೃದ್ಧಿಗೊಳಿಸುವಂಥದ್ದು ಆಗಿದೆ. ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ 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 ಶಿವ ಶಂಭೋ ಸ್ವಯಂಭೋ
ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ನಮಾಮೀಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮವೇದ ಸ್ವರೂಪಂ ಅಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿದಾಕಾರಮಾಕಾಶವಾಸಂ ಭಜೇಹಂ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.